ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಂಚಿನವ್ರು ಮಾಡ್ತಿರಲ್ಲ ಇವತ್ತಂಜಿ ಡ್ಯೂಟಿ ಮುಗೀತದೆ. ನಾನು ಇಂದ್ರನಗರ ಮಿಂಚದು ಇಲ್ಲಡೆ പോകുന്നില്ല. ವರ್ಷದ ಬರೋದುಂಟು, ವರ್ಷದನ್ನ ಕಲಿತಾನುಂಟು. ನಮ್ಮ ಇಂದ್ರನಗರ പോകുന്നത് ಅದಕ್ಕೆ ದೂರ ತೀರತಿ ಮುಟ್ಟುಕ ನಮಗೆ ದೊಡ್ಡೂರು ದಿಟ್ಟಿದಾಗ ಕೊಲ್ಲೆ ಇದೆ ಮುಂಚೆ ಅದು ಹೋಗೋದು. ಉಜ್ಜಿನ ಮಿತ್ತಿಂಚನ್ ಹೋದು ಲೆಫ್ಟ್ ಸೈಡ್ ಹೋಂಡ ಕೋರಮಂಗಲ ಹೋಗ್ತು, ಸ್ಟ್ರೈಟ್ ಹೋಂಡ ಇಂದ್ರನಗರ ಫಸ್ಟ್ ಟೈಮ್ ರೋಡ್ಲಿ ನಾನು ಇಂದ್ರನಗರದ ಮೈನ್ ರೋಡ್ಗೆ ಹೋಗಿದ್ದೆ. ಸಿಗ್ನಲ್ ಪಾಸ್ ಆಗಿ ಶಾಪಿಂಗ್ ಬರ್ತಾನೆ. ನೈಟ್ ಅಂತೂ 2 ಗಂಟೆ ಅಂತ ಹೋಗ್ತಿರ್ಬೋದು. ಸೈಕಲ್ ಪಾರ್ಕಿಂಗ್ ಸೈಡ್ പോകുന്നില്ല ಅಂತೆ. ವೀಕೆಂಡ್ ಫುಲ್ ರಶ್ ಉಂಟು.
ಒಂಚೂರು ಬಿಟ್ಟು ಟೈಮ್ ನೋಡಾಕಬೇಕು ಅಲ್ಲ ಜನಪುರ ಅಂಚನೆ ಜನಪುರ ಅಂತ ಕ್ಯಾಮ್ರಾ ಕ್ಯಾಪ್ಚರ್ ಆಗ್ತದೆ. ಸೊ ಬೈಯದು ಕೊಟ್ಟು ಫುಲ್ ರೆಸ್ಟೋರೆಂಟ್ ಸುಮಾರು ಬರ್ತಾರೆ ನಾವು. ಎರಡು ನಿಮಿಷ ಕುಳಿತುಕೊಳ್ಳುತ್ತೆ, 2 ನಿಮಿಷ 2 ಸೆಕೆಂಡ್ ಇದೆ ಕೊಡೋದು. ಬಸ್ಸೆಲ್ಲ ಬರೋದಿಲ್ಲ ಬರೀ ಇರ್ತದೆ ಸಿಗ್ನಲ್ ಇದೆ ಫುಲ್ಲು ಎಷ್ಟಿದೆ ಶಾಪಿಂಗ್ ಬರ್ತದೆ. ನನ್ನದೊಂದು 2 ಗಂಟೆ 2 ಗಂಟೆ ಟೈಮ್ ಉಂಟು ಮುಲ್ಪ ಜನಕ್ಕೂ ಕೂಡ ಈ ಒಂದು ರೋಡು
തിരിച്ചുള്ള മെട്രോ സ്റ്റേഷൻ ഉണ്ട്. സിഗ്നൽ എത്തിയിട്ടുണ്ട്. ഈ സിഗ്നൽ ഇത് റൈറ്റ് പോകണ്ട. ಸಿಗ್ನಲ್ ಕೊಟ್ಟು ರೈಟಿಗೆ ಹೋಗೋದಿಲ್ಲ, ಹೋದು ಮತ್ತು ಮೈನ್ ಚಿನ್ಮಯ ಹಾಸ್ಪಿಟಲ್ಗೆ ಹೋಗ್ಬಿಡು. ಮೂಳೆ ಮೈനുള്ള ತಿಪ್ಪೇಸ್ವಾಮಿಗೆಲ್ಲ ಹೋಗ್ಬಿಟ್ಟಿದ್ದಾರೆ. ನಾನು ವರ್ಕ್ ಮಾಡ್ತಿನ ಏರಿಯಾ ಅಂದು ಮೂಳೆ ಆಫೀಸ್ ಕೈತಲ್ಲ ಲೆಫ್ಟ್ ಜೊತೆಂದು సీదా నడిపించి E1 రోడ్ సీదా పోడమ్మ ಮುಳಂಚಬಹುದು ಪಿರ ರೈಟ್ ಹೋದು ಸೀದಾ ಹೋದು. ಸ್ಟೇಟ್ ಬ್ಯಾಂಕ್ ಇಂಡಿಯಾದ ವಿತ್ತ ಫ್ಲೋರ್ಡು, ಥರ್ಡ್ ಫ್ಲೋರ್ಡು. ಇಲ್ಲದ್ರೆ ಸೀದಾ ಲೆಫ್ಟಿದೆ ನೋಡಿ ಫ್ರೆಂಚ್ ಮಲೆಪುರ ಕೆಲವು ಟೈಮಲ್ಲಿ ಫುಲ್ ಬ್ಲಾಕ್ ಆಗುತ್ತೆ. ಮಲ್ತಿದೆ ಜಟಿಂಗ್ ಹೋಯ್ತೆ ವಿವೇಕಾನಂದ ಮೆಟ್ರೋ ಸ್ಟೇಷನ್ ರೋಡು ಪಟ್ಟ 80 ರೋಡ್ ಫ್ರೆಂಚ್ ಅದು പോകുന്നുണ്ട്. കേരളം വരാം. സോ ഇത് ഈ റൂട്ടിനെ പോകുന്നില്ല. ಬಾಕಿ ಟೈಮ್లో ಕೂಡ ಈ ರೋಡ್ ಫುಲ್ ಬ್ಲಾಕ್ ಉಂಟು. ಸೊ ಇಲ್ಲಿ ಆದಿತ್ಯವರ ಐನದವರ ಇವರು ರೋಡ್ ಒಂಚೂರು ಗಾಳಿ ಗಾಳಿ ಉಂಟು. ವಾಲ್ ಫುಲ್ ಮೈಂಟಿಂಗ್ ಅಂತೀರಿ. ಪೂರ ಎತ್ತಾಗಲ್ಲ ಈ ರೀತಿಯ ಫೈನ್ ಕಲ್ತಿದ್ದೀರಿ.
ಪ್ರಾಬ್ಲಮ್ ತೋರಿದೆ ಕಳ್ಳ ಗುಂಡು ಸೀದಾ ರೈಟ್ ಎದ್ದು ಓಡಲ್ಲ ತುಳಿತ ಸ್ವಾಮಿ ವಿವೇಕಾನಂದ ರಸ್ತೆ ಕರೀದೆ ರೈಟ್ പോകുന്നില്ല വെച്ചാൽ സിഗ്നൽ ബൂട്ടിനേക്ക് ದುಂಬು ಊರ್ನಾಗ ದುಂಬೇನು ಇಂಚೆ ಎತ್ತಿ ಆಮೇಲೆ ಇನ್ಫೆಕ್ಟ್ರಿ ಆದರೆ ರೈಟ್ ಕ್ಯಾರೆಟ್ ರಸ್ತೆ ಮಾರ್ನಿಂಗ್ ಬಂದು ಜೊತೆ ಇಂಚೆ ಅದು సిగ్నల్ ఉండవు ఏం చెప్తా కొత్త పిరావుడు ఉంటాడు అప్పుడు కేజీఎఫ్ బెంగళూరు ಮುಗಲೊಂದು ಸಿಕ್ಕಾಪಟ್ಟೆ ಪಾರ್ಕ್ ಜಸ್ಟ್ ಮಾಡ್ಕೊಂಡಿದ್ದಾರೆ ಈ ಒಂದು ಸಿಗ್ನಲ್ ಪಾಸ್ ಆಗಿದೆ ಗಾಡಿಗಳು ಭಾರಿ ನಿಧಾನ ಅಯ್ಯಪ್ಪನಲ್ಲಿ ಮೆಟ್ರೋ ಸ್ಟೇಷನ್ಗೆ ಎತ್ತನಲ್ಲೋ ಅಯ್ಯಪ್ಪನಲ್ಲಿ ಮೆಟ್ರೋ ಸ್ಟೇಷನ್ಗೆ ಎತ್ತನಲ್ಲ ಹೋಗ್ತಿದ್ದ ಮುಖಾಂತರ ಅಯ್ಯಪ್ಪನಲ್ಲಿ ಮೆಟ್ರೋ ಸ್ಟೇಷನ್ ಸೊ ಮುನ್ಪತ್ತಿಗೆ ಅಂಚೆಲ್ಲ ಬೋಡಿ ಒಂದು ಇಡಬಿಟ್ಟು ಹೋಗ್ತಾನೆ ಇತ್ತವು ಎಷ್ಟೆಂಡ್ ಅದು ವೈಟ್ ಫೀಲ್ಡ್ ತನಕ ಆಗ್ತದೆ ಒಂಜಿ ಸಿಗ್ನಲ್ ಉಂಟು ಈ ಒಂಜಿ ಸಿಗ್ನಲ್ ಕರೀಡ ಆತಮಲ್ಲ ಸಿಗ್ನಲ್ ತಿಕ್ಕುಜಿ ಸೀದಾ ಪೋಡಿ ಪೂರ ದಿಕ್ಕಲ್ಲ ಬೇಲೆ ಬರ ಮಲ್ಕೊಂಡಿದ್ದೆ ಮೆಟ್ರೋದು ವರ್ಷ ಬರ್ತಾನೆ ಫುಲ್ಲು ಅದ ರಂಬ ರೂಟಿ ಹಾಕೊಂಡ್ರಿ ಆತ ವರ್ಷಜ್ಜಿ ನನಗೆ ಗಾಡಿ ಫುಲ್ಲು ನಿಂತು ಮಾಡ್ತಾರೆ ಸಂಗತಿ ಅದು ಮೂಲತ ಒಂದು ನಿಮಿಷದ ಹೊತ್ತು ನಿಂತೊಡಪ್ಪ ಸಿಗ್ನಲ್ ಇದ್ದ ಬಿಡ್ಬಿಡುತ್ತೆ ಸೀದ ಕೊಂಡಾಡು
ರಾತ್ರಿಗೆ ರೀಚ್ ಆಗುന്നുണ്ട്. మన సిగ్నల్ తలెత్తి జస్ట్ ఆరాముడే కోడి పంట పనీర్తి బ్లాక్ ఉండు ಅಲ್ಲೊಂದು ಸೈಡ್ ಯೂ ಟರ್ನ್ ಅಂತದಕ್ಕೆ ಅದ ಅಂಚಿಗೆ ರೈಟ್ಗೆ ಹಾಕೊಂಡ್ರೆ ಅವಾಗ ಚೂರು ಬ್ಲಾಕ್ ಉಪ್ಪುಣತೆ ಬಾಕಿ ಟೈಮ್ನಾಗ ಅದು ಉಪ್ಪುಡು ಓಲೆ ಪೋಂಡ ರೋಡ್ದ ಅರ್ಧದ ಈಗದ ಪೂರ ಬೇಲೆಗಳ ಮತ್ತೊಂದು ಒಂದು ಟೆನ್ ಫ್ಯಾಕ್ಟ್ರಿ ಪ್ಲಸ್ ಬೆನ್ನಿಗನಲ್ಲಿ ಉಂಟು ಆವಡೆಗೆ ತಂದಂಥ ಮೆಟ್ರೋ ಸ್ಟೇಷನ್ ಲೈಕ್ ನೋಡಿದ್ದೆ ಆ ಸೈಡ್ ಕೊಂಡ ಬಸ್ ಮಾತ್ರ ಪೋಯಾರ ಆ ರೋಡ್ಗೆ ಮತ್ತು ಈ ಬ್ರಿಡ್ಜಿದ ತಿರ್ತಿರಂಚಾದ ರೋಡು ಗಾಡಿ ಪೂರ ಮುಚ್ಚಿ ಹತ್ತಾರು ಸಾಧ್ಯ ಅಂತಿದ್ದು ಅವರತ್ತೆ ಬೆಂಗನಲ್ಲಿ ಮೆಟ್ರೋ ಸ್ಟೇಷನ್ ಅಂತ ತಿರ್ತೆ പോകുന്നുണ്ട് ಒಂದೊಂದು ಇದಕ್ಕೆ ಪನ್ಪ ಟಿನ್ ಫ್ಯಾಕ್ಟ್ರಿಯಿಂದ ಪನ್ಪ ಇಲ್ಲ ಟಿನ್ ಫ್ಯಾಕ್ಟ್ರಿ ಆದ ಕ್ಯಾಪ್ರಮ್ ಬ್ರಿಡ್ಜಿನಲ್ಲಿ 10 ನಿಮಿಷ ಅದು